ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತಾ ಇದೆ. ಉಜಿರೆಗೂ ಧರ್ಮಸ್ಥಳಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ, ನಂಟಿದೆ ಅನ್ನುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಉಜಿರೆಯ ಬ್ರಹ್ಮಕಲಶೋತ್ಸವ, ಉಜಿರೆಗೂ ಧರ್ಮಸ್ಥಳಕ್ಕೂ ಒಂದು ನಂಟು ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ? ಇದು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಉಜಿರೆ ಮತ್ತು ಧರ್ಮಸ್ಥಳದ ಹತ್ತಿರದ ಸಂಬಂಧ. ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಹಿಂದಿನ ಬಡವಟಿನವರು ಭಾಳ ಹತ್ತಿರ ಸಂಬಂಧ ಬೆಳೆಸಿಕೊಂಡು ಬಂದರು. ನಾವು ಕೂಡ ಉಜಿರೆಯನ್ನು ಕೇಂದ್ರವನ್ನಾಗಿಸಿಕೊಂಡು ವಿದ್ಯಾಸಂಸ್ಥೆಗಳನ್ನೆಲ್ಲ ಅಲ್ಲಿಯ ಕೇಂದ್ರ ಕಚೇರಿ ಮಾಡಿಕೊಂಡು ನಾವು ಮಾಡಿದೆ. ಹಾಗಾಗಿ ಉಜಿರೆ ಹೆಸರು ಇಡೀ ನಾಡಿನಲ್ಲಿ ಈಗ ಪ್ರಚಾರ ಆಯಿತು. ನಾಡಿನಲ್ಲಿ ಉಜಿರೆಯಲ್ಲಿ ಹುಡುಕ್ತಾ ಇದ್ದಾರೆ ಅವರು. ಯಾಕೆಂದರೆ ಉಜಿರೆ ಅನ್ನೋದು ಸಣ್ಣ ಹೆಸರು ಊರು ಇಡೀ ವಿಶ್ವವಿಖ್ಯಾತವಾಯಿತು ನಮ್ಮ ಸೊಸೈಟಿ ಮತ್ತು ಟ್ರಸ್ಟಿಂದಾಗಿ. ಹಾಗೆ ಈ ದೇವಸ್ಥಾನ ಜನಾರ್ದನ ದೇವಸ್ಥಾನ ಕೂಡ ಭಾಳ ಪ್ರಖ್ಯಾತವಾದದ್ದು. ಅಲ್ಲಿ ನಡೆಯುವಂಥ ಅನೇಕ ಉತ್ಸವಗಳು ಮತ್ತು ಪೂಜೆಗಳಲ್ಲಿ ಸಂಬಂಧ ಇದೆ. ಹಾಗಾಗಿ ಈಗ ಗೋಪುರ ಕಟ್ಟಿದ ಹೊಸ ಗೋಪುರ ಕಟ್ಟಿ ಗೋಪುರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸುಮಾರು 35 ಲಕ್ಷ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಉದ್ದೇಶ ಇರುವಂಥದ್ದು ಆ ಕ್ಷೇತ್ರ ಬೆಳಿಬೇಕು ಮತ್ತು ಅಲ್ಲಿ ಬರುವಂಥ ಭಕ್ತರಿಗೆಲ್ಲ ಅನುಗ್ರಹ ಆಗಬೇಕು ಅಂತ ವಿಶೇಷವಾಗಿ ನಾವು ಪ್ರಾರ್ಥಿಸಿಕೊಂಡು ಅಲ್ಲಿ ಪ್ರೇರಣೆ ಕೊಡ್ತಾ ಇದ್ದೇವೆ. ಎಲ್ಲ ರೀತಿಯಿಂದಲೂ ಕ್ಷೇತ್ರ ಬೆಳೆಯಲಿ ಅಂತ ನಮ್ಮ ಅಭಿಪ್ರಾಯ. ಇಲ್ಲಿದ್ದು ಧರ್ಮ ದೇವತೆಗಳು ಅಲ್ಲಿಗೆ ಹೋಗುವಂಥದ್ದು ಅಂಥದ್ದೇನಾದ್ರೂ ಪ್ರತೀತಿ? ಅಂಥದ್ದೇನಿಲ್ಲ. ಆದರೆ ಇಲ್ಲಿ ನಮ್ಮ ಅಲ್ಲಿ ಜಾತ್ರೆ ನಡೆಯುವಾಗ ಇಲ್ಲಿ 3 ದಿವಸ ನಾವು ಇಲ್ಲೇನು ವಿಶೇಷ ಪೂಜೆಗಳು ನಡೆಯುವುದಿಲ್ಲ. ಈಗ ಅಲ್ಲಿ 12ನೇ ತಾರೀಕಿನಿಂದ ಪೂಜೆ ನಡೀತದೆ. ಜನವರಿಯಲ್ಲಿ ಈ ಇದು ಉತ್ತರ ನಕ್ಷತ್ರ, ಇದು ಉತ್ತರಾಯಣ ಪ್ರಾರಂಭ ಆಗುವಾಗ ಆ 3 ದಿವಸ ಸಂದರ್ಭ ಅಲ್ಲಿ ಕೊಲ್ಲಾದ ಇಲ್ಲಿ ಇರುವುದಿಲ್ಲ ಅಂತ ಒಂದು ಪ್ರತೀತಿ ಇದೆ ಅಷ್ಟೇ. ಉಜಿರೆಯ ಇಡೀ ಬೆಳವಣಿಗೆಗೆ ಧರ್ಮಸ್ಥಳ ಒಂದು ಪ್ರಮುಖ ಪಾತ್ರ. ಅದ್ರ ಜೊತೆಗೆ ಧರ್ಮಸ್ಥಳ ಉಜಿರೆಯಲ್ಲಿ ಎಲ್ಲರೂ ಆರಾಧಿಸುವಂಥ ಜನಾರ್ದನ ಈಗ ಒಂದು ಬಹಳ ವಿಶೇಷವಾಗಿ ಬೆಳಗ್ತಾ ಇದೆ. ಉಜಿರೆಯು ಕೂಡ ಬಹಳ ಇಂಪ್ರೂವ್ ಆಗ್ತದೆ, ರೋಡ್ ಇರ್ಬೋದು ಎಲ್ಲವೂ ಕೂಡ. ಭಾಳ ಸಂತೋಷ ಆಯಿತು ನನಗೆ ಇದೆಲ್ಲ ಬೆಳವಣಿಗೆ ನೋಡಿ. ನಮ್ಮ ಉದ್ದೇಶ ಇದ್ದದ್ದು ಇಲ್ಲಿ ಆ ಕ್ಷೇತ್ರದ ಪಟ್ಟಿ ಉಜಿರೆಯಲ್ಲಿ ನಮ್ಮ ಕೇಂದ್ರ ಸ್ಥಾನ ಇದೆ. ಯಾಕೆಂದರೆ ವಿದ್ಯಾಸಂಸ್ಥೆಗಳನ್ನು ದೂರ ಇಟ್ಟರೆ ವಿದ್ಯಾರ್ಥಿಗಳಿಂದಾಗಿ ಆಗುವಂಥ ಕೆಲವು ಅನಾನುಕೂಲತೆಗಳು ಮತ್ತು ಬೆಳವಣಿಗೆಗಳಿಗೆ ಧರ್ಮಸ್ಥಳ ಭಾಗಿಯಾಗಬಾರ್ದು ನಮ್ಮ ಉದ್ದೇಶ ಇತ್ತು. ಈಗ ಉದಾಹರಣೆಗೆ ವಿದ್ಯಾರ್ಥಿಗಳಲ್ಲೆಲ್ಲ ಹೋಟೆಲು ಮತ್ತು ಇನ್ನಿತರ ಕಾರ್ಯಕ್ರಮ ನಡೆಸಬೇಕಾದ್ದೇ ಏನಿಲ್ಲ, ಆದರೆ ಸ್ವಾಭಾವಿಕವಾಗಿ ಅದು ಬಂದಿದೆ. ವಿದ್ಯಾರ್ಥಿಗಳಿಂದ ಅದೆಲ್ಲ ಬೇಕು ಅಂತ. ಅದಕ್ಕೆ ನಾವು ಉಜಿರೆಯನ್ನೇ ಆಯ್ಕೆ ಮಾಡಿ ದೂರ ಇಟ್ಟಿದ್ದೇವೆ ಎಲ್ಲ ವಿದ್ಯಾಸಂಸ್ಥೆಗಳನ್ನು. ಜಾಗವೂ ಇಲ್ಲ ಇಲ್ಲಿ ಜಾಗದ ಕೊರತೆ ಇದೆ. ಹಾಗಾಗಿ ಸ್ವಾಭಾವಿಕವಾಗಿ ನಾವು ಉಜಿರೆ ಕಡೆ ಗಮನ ಕೊಡಬೇಕಾಯಿತು. ಉಜಿರೆಯಲ್ಲಿ ಕ್ಷೇತ್ರದ ಎಲ್ಲ ಸಂಸ್ಥೆಗಳು ಬೆಳೆದಿದೆ. ಈಗ ಹೊಸದಾಗಿ ನಾವು ನರ್ಸಿಂಗ್ ಕಾಲೇಜಿಗೆ ಕೂಡ ಮಾಡೋದನ್ನು ಅಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ದೇವರ ಇಚ್ಛೆ ಇದ್ದರೆ ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧ ಕೃಷಿ ಕಾಲೇಜು ಕೂಡ ಅಲ್ಲೇ ಮಾಡಬೇಕು ಅಂತ ಇದ್ದೇವೆ. ಹಾಗಾಗಿ ಎಲ್ಲ ರೀತಿಯಿಂದ ಉಜಿರೆಗೆ ನಮ್ಮ ಕೊಡುಗೆ ಇದೆ. ಉಜಿರೆ ಬೆಳೆದ ಕ್ಷೇತ್ರಕ್ಕೆ ಕೂಡ ಕೀರ್ತಿ ಬರ್ತದೆ. ಇದು ಡಾಕ್ಟರ್ ಟಿ ವೀರೇಂದ್ರ ಹೆಗಡೆಯವರ ಮಾತು. ವನಿಷ್ಠತೆಗೆ ದಾವಣಗೆರೆ ನೋಡಲೇ ಸುದ್ದಿ ನ್ಯೂಸ್ ಧರ್ಮಸ್ಥಳ.